ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸಾಹಿತ್ಯ ಕನ್ನಡ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ರೇವತಿ. ಹಬ್ಬಕ್ಕೆ ಅಮ್ಮ ಬಂದಿದ್ದಾರೆ. ಸೊ ಎಲ್ಲರೂ ಅಮ್ಮನ್ನ ಮಾತಾಡ್ಸಲ್ಲ, ಪರಿಚಯ ಮಾಡಿಸಲ್ಲ ಅಂತಿದ್ರಲ್ಲ. ಸೊ ಅದಕ್ಕೆ ಇವತ್ತು ಫಸ್ಟ್ ಟೈಮ್ ಅಮ್ಮನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಇವ್ರು ನಮ್ಮಮ್ಮ, ಇವ್ರ ಹೆಸರು ಬಂದು ಅಶ್ವತಿ. ಸೊ ಅವರೇ ಮಾತಾಡ್ತಾರೆ ನೋಡಿ. ನಮಸ್ಕಾರ ಹೇಳಮ್ಮ. ಒಂದು ಹಾಯ್ ಹೇಳು ಸಾಕು. ಎಲ್ಲರೂ ಹೇಗಿದ್ದೀರಾ ಅಂತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮಾತಾಡೋದಿಲ್ಲ, ಹಿಂದೆ ಮುಂದೆ ನೋಡ್ತಾರೆ ನೋಡಿ. ಈಗಲೇ ಮಾತಾಡಿದ್ರೆ ಹೋಗಿ ಅಂತ ನನಗೆ ಬೈತಾರೆ. ಸೊ ಅಷ್ಟೇ ಮಾತಾಡೋದು. ಎಲ್ಲರೂ ತುಂಬ ಜನ ಕೇಳ್ತಾ ಇದ್ರಿ, ಅದಕ್ಕೋಸ್ಕರ ಅಮ್ಮನ್ನ ಮಾತಾಡಿಸಿ ತೋರಿಸ್ತಾ ಇದ್ದೀನಿ. ನನ್ನ ಮಗಳು ನೋಡಿ ಮಲ್ಕೊಂಡಿದ್ದಾಳೆ, ಈಗ ಮಲ್ಕೊಂಡಿದ್ದಾಳೆ. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಸೊಕ್ಕಿ ಇವಾಗ ಮಲ್ಕೊಂಡಿದ್ದಾಳೆ. ಇಲ್ಲಿ ಮೋಡ ಆಗಿದೆ, ಫುಲ್ ಮಳೆ ಬರೋ ಥರ ಇದೆ. ಸೊ ಮುಂದೆ ಇವತ್ತಿನ ವೀಡಿಯೋ, ಹಬ್ಬದ ವೀಡಿಯೋ ಹೇಗಿತ್ತು ಅಂತೇಳಿ ಹಾಕ್ತೀನಿ, ನೋಡ್ಕೊಬನ್ನಿ. ಹಾಗೆ ಗೊತ್ತಲ್ಲ, ನನ್ನ ಚಾನಲ್ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟು. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿ ಬರೋ ಬೆಲ್ನ ಆಲ್ ಅಂತ ಸೆಲೆಕ್ಟ್ ಕೊಡಿ. ಯಾವುದೇ ವೀಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಮೊದಲಿಗೆ ಸಿಗುತ್ತೆ. ಬನ್ನಿ ವೀಡಿಯೋ ನೋಡಿರಂತೆ. ನೋಡ್ಬೋದು, ನಾನು ಅಡುಗೆ ಮಾಡ್ತಾಯಿದ್ದೀನಿ. ಹಬ್ಬದ ಅಡುಗೆ ಮಾಡಬೇಕಲ್ಲ. ಸೊ ಅಮ್ಮ ಬಂದಿರೋ ಕಾರಣ ಹಬ್ಬದ ಅಡುಗೆ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಆದರೆ ಅಷ್ಟೊತ್ತಿಗೆ ಕರೆಂಟ್ ಹೋಗ್ಬಿಡುತ್ತೆ. ಎಲ್ಲ ಒಂದೊಂದ್ರ ಮೇಲೆ ಇಟ್ಕೊಂಡಿದ್ದೀನಿ. ನೋಡ್ಬೋದು, ಒಂದು ಕಡೆ ಮಸಾಲೆ ಹುರ್ಕೊಳ್ಳೋದು, ಒಂದು ಕಡೆ ಸಾಂಬಾರಿಗೆ ಕಾಯಿನ ಎತ್ಕೊಳ್ಳೋದು, ಹಾಗೆ ರೈಸ್ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸೈಡು ತರಕಾರಿ ಹಾಗೆ ಬೇಳೆನ ಬೇಯಕ್ಕೆ ಇಟ್ಕೊಂಡಿದ್ದೆ. ಎಲ್ಲನೂ ಇಟ್ಕೊಂಡು ಗಡಿಬಿಡಿಲಿ ಮಾಡಬೇಕಲ್ಲ. ಸೊ 1 ಅವರಲ್ಲಿ ಅಡುಗೆ ರೆಡಿ ಆಗಬೇಕಿತ್ತು. ಹಾಗಾಗಿ ಬೇಗನೆ ಕೆಲಸ ಮಾಡ್ಕೋತಾ ಇದ್ದೆ ಗ್ಯಾಸ್ ಮೇಲೆ. ಕರೆಕ್ಟಾಗಿ ಕರೆಂಟ್ ಹೋಗಿ ತುಂಬಾ ಲೇಟ್ ಆಗ್ಬಿಡ್ತು ಅಡುಗೆ ಮಾಡೋದು. ಖಾರ ಎಲ್ಲ ರುಬ್ಬೇಕಿತ್ತಲ್ಲ. ಸೊ ಹಾಗಾಗಿ ನಾನು ಹಾಗೆ ಇಟ್ಕೊಂಡು ಮಾಡಿದೆ. ಸೊ ಬೇಗ ಅಡುಗೆ ಮಾಡ್ತೀನಿ. ಅಡುಗೆ ಮಾಡೋದ್ರಲ್ಲಿ ಏನಿಲ್ಲ, ಈ ರೀತಿ ಹಬ್ಬದ ಅಡುಗೆನ ತಯಾರು ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಬೇಗನೆ ಮಾಡ್ತೀವಿ. ನೀವೆಲ್ಲರೂ ಹೇಗೆ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಹಬ್ಬಗಳು ಬಂದಾಗ ಅಂಥೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ನಾವು ಅಡುಗೆಗೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಬಳಸೋದಿಲ್ಲ. ಹಾಗೆ ನಾನು ಅಡುಗೆ ಮಾಡೋದು. ತುಂಬಾ ರುಚಿಯಾಗಿರುತ್ತೆ ಸಾಂಬಾರಂತೂ. ನಮ್ಮ ಅತ್ತೆ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಕೂಡ ಬಳಸೋದಿಲ್ಲ ಸಾಂಬಾರಿಗೆ, ಹಾಗೆ ಮಾಡ್ತಾರೆ. ತುಂಬ ರುಚಿಯಾಗಿರುತ್ತೆ. ನಾನು ಕೂಡ ಅದೇ ರೀತಿ ಪದ್ಧತಿನ ಮುಂದುವರಿಸ್ಕೊಂಡು ಬಂದಿದ್ದೀನಿ. ಸೊ ಹಾಗಾಗಿ ಚೆನ್ನಾಗಾಗುತ್ತೆ. ನೋಡ್ಬೋದು, ಕರೆಂಟ್ ಹೋಗೇ ಬಿಡ್ತು. ಸೊ ಪೂರ್ತಿ ವಿಡಿಯೋ ಮಾಡ್ಕೋಬೇಕು, ಹೇಗಾಗುತ್ತೆ, ಬೇಗ ಅಡುಗೆ ಆಗುತ್ತಾ ಏನು ಅಂತ ಅಂದ್ಕೊಂಡೆ. ಬಟ್ ಆಗಲೇ ಇಲ್ಲ, ಕರೆಂಟ್ ಹೋಗಿರೋ ಕಾರಣ ಮತ್ತೆ ಅದು ಕತ್ಲೆ ಕಾಣ್ತಿತ್ತು ಅಂತೇಳಿ ಆಫ್ ಮಾಡಿದೆ. ಬನ್ನಿ, ನಾನು ಈಗ ಸದ್ಯಕ್ಕೆ ಏನೇನೆಲ್ಲ ಮಡಗಿದ್ದೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ. ಗ್ಯಾಸ್ ಮೇಲೆ ಹೌದು, ಒಬ್ಬಟ್ಟಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ರುಬ್ಬಬೇಕು, ಕರೆಂಟ್ ಇರಲಿಲ್ಲ, ಇವಾಗ ಬಂತು. ಹಾಗೆ ಮೂಲಂಗಿ ಪಲ್ಯನ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೇಟ್ ಆಗ್ಬಿಡ್ತು, ಕರೆಂಟ್ ಇಲ್ದಿರೋ ಕಾರಣ ರುಬ್ಬೋದೆಲ್ಲ ಆಗಲಿಲ್ಲ. ಸೊ ಹಾಗಾಗಿ ತುಂಬ ತಡ ಆಗೋಯ್ತು. ಬಟ್ ಫಟಾಫಟ್ ಆಗ್ತದೆ. ಸಾಂಬಾರು ರೆಡಿಯಾಗಿದೆ ನೋಡ್ಬೋದು. ಆಲೂಗೆಡ್ಡೆ ಬದನೆಕಾಯಿ ಸಾಂಬಾರು ಮಾಡಿದ್ದೀನಿ. ಹಾಗೆ ಈ ಕಡೆ ಹೆಸರುಬೇಳೆ ಪಾಯಸನ ಮಾಡಿದ್ದೀನಿ. ನಾವು ವಡೆ ಒಂದು ಮಾಡಬೇಕು ರುಬ್ಬಿ. ಸೊ ನೋಡ್ಬೋದು, ಇಷ್ಟು ಅಡುಗೆ ತಯಾರಾಗಿದೆ. ಇನ್ನು ಚಿತ್ರಾನ್ನ ಮಾಡೋದಿದೆ, ಒಬ್ಬಟ್ಟಿಗೆ ರುಬ್ಬೋದಿದೆ. ಸೊ ಅದು ಆದಮೇಲೆ ಸಿಗ್ತೀನಿ. ಹಬ್ಬದ ಅಡುಗೆ ಎಲ್ಲ ರೆಡಿಯಾಗಿ ಊಟಕ್ಕೆ ಹಾಕಿದ್ದೀನಿ. ನೋಡ್ಬೋದು, 3 ಗಂಟೆ ಆಗುತ್ತೆ ಊಟಕ್ಕೆ ಹಾಕೋಷ್ಟೊತ್ತಿಗೆ. ತುಂಬ ಲೇಟ್ ಆಯಿತು. ಒಬ್ಬಟ್ಟು, ಪಾಯಸ, ಹಾಗೆ ಕಡಲೆಬೇಳೆ ವಡೆ, ಹಾಗೆ ಪಲ್ಯ, ಕೋಸಂಬರಿ ಇಷ್ಟನ್ನೆಲ್ಲ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಅಮ್ಮ ಬಂದಿದ್ದರು, ಅವತ್ತಿನ ವೀಡಿಯೋ ಮಾಡ್ಕೊಂಡಿದ್ದೆ. ನೋಡ್ಬೋದು, ಅಮ್ಮ ಬಂದಿದ್ದ ದಿವಸ ಇದು. ಫುಲ್ ಗೊಂಬೆ ಎಲ್ಲ ತೊಗೊಂಬಂದಿದ್ಲು ಅಮ್ಮ ಆಟ ಆಡೋದಕ್ಕೆ ಮಕ್ಕಳಿಗೆ. ನೋಡಿ, ಅವ್ರಿಗೆ ಖುಷಿ ನೋಡಿ ಎಷ್ಟು ಖುಷಿಯಾಗಿದೆ. ನನ್ನ ಮಗಳಿಗಂತೂ ತುಂಬಾ ಖುಷಿ. ಅಮ್ಮನ್ನ ನೋಡಿದಲ್ಲ ಫಸ್ಟಿಗೆ ಮಾತಾಡಿಸಿದ್ದು. ತುಂಬಾ ಮಾತಾಡೋದಿಲ್ಲ ಅಮ್ಮ, ಕಡಿಮೆ. ಹಾಗಾಗಿ ಅಷ್ಟೇ ಮಾತಾಡೋದವರು. ಅವ್ರು ಬಂದಾಗ ಮಕ್ಕಳಿಗೆ ಎಷ್ಟೊಂದು ಆಟ ಸಾಮಾನು ಹೊತ್ಕೊಂಡಿದ್ದಾರೆ ನೋಡಿ. ತುಂಬಾ ತುಂಬಾ ಖುಷಿ ಆಯಿತು ಅವಕ್ಕೆ, ಮಕ್ಕಳಿಗೆ ಆಟ ಸಾಮಾನೆಲ್ಲ ನೋಡಿ. ಹಾಗೆ ನನ್ನ ಮಗಳಿಗೆ ಅಜ್ಜಿ ಅಂದ್ಬಿಟ್ರೆ ಸಿಕ್ಕಾಪಟ್ಟೆ ಇಷ್ಟ. ನೋಡ್ಬೋದು ಮೊಮ್ಮಗಳನ್ನ ಯಾವ ರೀತಿ ರೆಡಿ ಮಾಡಿ ನಿಲ್ಲಿಸ್ಕೊಂಡಿದ್ದಾಳೆ ನಮ್ಮಮ್ಮ ನೋಡಿ. ಫುಲ್ಲು ಡ್ರೆಸ್ ಎಲ್ಲ ಹಾಕಿ ಗೊಂಬೆ ಥರ ರೆಡಿ ಮಾಡಿದ್ದಾಳೆ. ನಾನು ರೆಡಿ ಮಾಡೋಕ್ಕೆ ಹೋದರೆ ಕೇಳೋದೇ ಇಲ್ಲ, ಅವಳು ಹಠ ಮಾಡ್ತಾಳೆ. ಬಟ್ ಅಜ್ಜಿ ರೆಡಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ರೆಡಿಯಾಗಿದ್ದಾಳೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಟೇಕ್ ಕೇರ್ ಆಲ್.